ಯಕ್ಷಗಾನಕ್ಕೂ ಹಾಗೂ ಬಹ್ರೇನ್ ದ್ವೀಪ ರಾಷ್ಟ್ರಕ್ಕೂ ಸುಮಾರು 4 ದಶಕಗಳ ಅವಿನಾಭಾವ ಸಂಬಂಧವಿದೆ. ಪ್ರಪ್ರಥಮವಾಗಿ ಯಕ್ಷಗಾನವನ್ನ ಸೀಮೋಲ್ಲಂಘನ ಮಾಡಿಸಿದ ಕೀರ್ತಿಯ ಜೊತೆಗೆ ಸಂಪೂರ್ಣ ಹಿಮ್ಮೇಳ ಮುಮ್ಮೇಳನವನ್ನ ಹೊಂದಿರುವ ಕೀರ್ತಿ ಕೂಡ ಬಹ್ರೇನ್ ದ್ವೀಪ ರಾಷ್ಟ್ರಕ್ಕೆ ಸಲ್ಲುತ್ತದೆ. ಹಾಗಾಗಿ ದ್ವೀಪ ರಾಷ್ಟ್ರದಲ್ಲಿ ಆಗಾಗ್ಗೆ ಅಲ್ಲಲ್ಲಿ ಲಯಬದ್ಧವಾದ ಚಂಡೆಯ ಸದ್ದು ಕೇಳಿಸುತ್ತಲೇ ಇರುತ್ತದೆ. ದ್ವೀಪ ರಾಷ್ಟ್ರ ಬಹ್ರೇನ್ನಲ್ಲಿ ಮತ್ತೆ ಕರಾವಳಿಯ ಗಂಡುಕಲೆ ಯಕ್ಷಗಾನ ವಿಜೃಂಭಿಸಲಿದೆ. ಸೆಪ್ಟೆಂಬರ್ 9ರ ಶುಕ್ರವಾರದಂದು ಸಂಜೆ ರಾಯಲ್ ತುಳುಕೂಟ ಬಹ್ರೇನ್ ಇಂಡಿಯನ್ ಕ್ಲಬ್ನ ಆಶ್ರಯದಲ್ಲಿ ರಾಯಲ್ ಯಕ್ಷ ಐಸಿರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಸೆಪ್ಟೆಂಬರ್ 9ರ ಶುಕ್ರವಾರದಂದು ಸಂಜೆ 5:30ಕ್ಕೆ ಸರಿಯಾಗಿ ಇಂಡಿಯನ್ ಕ್ಲಬ್ನ ಸಭಾಂಗಣದಲ್ಲಿ ದ್ವೀಪದ ಯಕ್ಷಗಾನದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಬಹ್ರೇನ್ ಹಾಗೂ ನಾಡಿನ ಅತಿಥಿ ಕಲಾವಿದರುಗಳ ಕೂಡುವಿಕೆಯೊಂದಿಗೆ ಶ್ರೀ ಶನೀಶ್ವರ ಮಹಾತ್ಮೆ ಎನ್ನುವಂತಹ ತುಳು ಕನ್ನಡ ಯಕ್ಷಗಾನವು ಖ್ಯಾತ ಯಕ್ಷಗಾನ ಕಲಾವಿದ ಯಕ್ಷ ಪುರುಷೋತ್ತಮ ದೀಪಕ್ ಪೇಚಾವರ ಇವರ ದಿಗ್ದರ್ಶನದಲ್ಲಿ ಪ್ರದರ್ಶನಗೊಳ್ಳಲಿದೆ. ದ್ವೀಪದ ಕಲಾವಿದರುಗಳಿಂದ ನಾಡಿನ ಖ್ಯಾತ ಯಕ್ಷಗಾನ ಕಲಾವಿದರುಗಳಾದ ಹಾಸ್ಯದರಸ ಸುಂದರ್ ಬಂಗಾಡಿ, ಉಭಯತಿಟ್ಟು ವಿ ಶಾರದಾ ಭಾಗವತ, ಡಾ ಸತ್ಯನಾರಾಯಣ ಪುಣಚಿತ್ತಾಯ, ಖ್ಯಾತ ಮದ್ದಳೆಗಾರ ಶ್ರೀಧರ್ ಪಡ್ರೆ, ದುಬೈಯ ಹಿರಿಯ ಕಲಾವಿದ ಯಕ್ಷ ಮಯೂರ ಬಿರುದಾಂಕಿತ ಶೇಖರ್ ಶೆಟ್ಟಿ, ಸೌದಿ ಅರೇಬಿಯಾದ ಯುವ ಭಾಗವತ ರೋಷನ್ ಎಸ್ ಕೋಟ್ಯಾನ್ ರಂಗದಲ್ಲಿ ಕಲಾ ಪ್ರೌಢಿಮೆಯನ್ನ ಮೆರೆಯಲಿದ್ದಾರೆ. ಯುಎಇಯ ಜನಪ್ರಿಯ ಕನ್ನಡಿಗ ತುಳು ಕನ್ನಡ ಸಂಸ್ಕೃತಿಯನ್ನ ಕೊಲ್ಲಿ ರಾಷ್ಟ್ರದಲ್ಲಿ ಉಳಿಸಿ ಬೆಳೆಸುವಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸರೋತ್ತಮ ಶೆಟ್ಟಿ, ಕತರ್ನ ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕ ಡಾ ಎಂ ರವಿಶೆಟ್ಟಿ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ನಾಡಿನ ಹಾಗೂ ಕೊಲ್ಲಿ ರಾಷ್ಟ್ರಗಳ ಅನೇಕ ಸಾಧಕರು ಗಣ್ಯರು ವಿಶೇಷ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಹಿರಿಯ ಕನ್ನಡಿಗ ಕರ್ಮರ್ ನಾಗೇಶ್ ಶೆಟ್ಟಿಯವರ ಕನಸಿನ ಕೂಸಾಗಿ ತುಳು ಸಂಸ್ಕೃತಿ ಭಾಷೆ ಕಲೆಯನ್ನ ಉಳಿಸಿ ಬೆಳೆಸುವ ಸಲುವಾಗಿ ಅವರದೇ ಸಾರಥ್ಯದಲ್ಲಿ ಹುಟ್ಟಿಕೊಂಡ ರಾಯಲ್ ತುಳುಕೂಟ ಸಂಘಟನೆಗೆ ಈಗ 14ರ ಸಂಭ್ರಮ. ಈ ಸಂಘಟನೆಯು ಈಗಾಗಲೇ ಅನೇಕ ತುಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದ್ದು, ಇದೀಗ ರಾಯಲ್ ಯಕ್ಷ ಐಸಿರಿ ಎನ್ನುವಂತಹ ಬೃಹತ್ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಮತ್ತೆ ದ್ವೀಪದ ಯಕ್ಷ ಪ್ರೇಮಿಗಳನ್ನ ರಂಜಿಸಲಿದೆ. ಯಕ್ಷಗಾನಕ್ಕೂ ಮುನ್ನ ಅದೇ ದಿನ ಸಂಜೆ 3:30ಕ್ಕೆ ಸಾಮೂಹಿಕ ಶನಿ ಪೂಜೆಯು ಜರುಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ದ್ವೀಪ ತುಳು ಕನ್ನಡಿಗ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ರಾಯಲ್ ತುಳುಕೂಟದ ಅಧ್ಯಕ್ಷರಾದ ಕರ್ಮರ್ ರಾಗೇಶ್ ಶೆಟ್ಟಿಯವರು ಕೇಳಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಮುಕ್ತ ಪ್ರವೇಶವಿದ್ದು, ಕಾರ್ಯಕ್ರಮದ ಹೆಚ್ಚಿನ ವಿವರಗಳಿಗಾಗಿ ಕರ್ಮರ್ ನಾಗೇಶ್ ಶೆಟ್ಟಿಯವರ ದೂರವಾಣಿ ಸಂಖ್ಯೆ 36616569 ಮೂಲಕ ಸಂಪರ್ಕಿಸಬಹುದಾಗಿದೆ. ಯಾನನಿಕ್ಲಮ್ಮಕ್ಕೆ ಸುಂದರ ಬಂಗಾಡಿ ಶ್ರೀ ಭಗವತಿ ಮೇಳದ ಹಾಸ್ಯ ಕಲಾವಿದೆ ಯಕ್ಷಗಾನದ ಮಾತಾ ಅಭಿಮಾನಿ ನಕ್ಲೆಗಳ ಸೊಲ್ಮೆಲು ಇನ್ನಿತ ವಿಷಯದಾದ ಬಣ್ಣಗ ನಂಗೊಂದು ಭಾರಿ ಸಂತೋಷದ ಸುದ್ದಿ. ರಾಯಲ್ ತುಳುಕೂಟ ಬಹ್ರೇನ್ ಮೊಕ್ಕಲು ಅರ್ಪಣೆ ಮಲ್ಪುಣ ರಾಯಲ್ ಯಕ್ಷ ಐಸಿರಿ 2022 ಮೊಕ್ಕಲು ಹಿಡಿದು ಒಂದುವೇ ಬರ್ಪುಣ ಸೆಪ್ಟೆಂಬರ್ 9ನೇ ತಾರೀಕು ಶುಕ್ರವಾರದನಿ ಮೂಜರೆ ಹಿಡಿದು 4 ಗಂಟೆ ಮುಟ್ಟ ಶನಿ ಪೂಜೆ ನಡಪರೊಂಡು ಐಡ್ದು ಬೊಕ್ಕ 5:30ಕ್ಕೆ ಸರಿಯಾದ ಹವ್ಯಾಸಿ ಕಲಾವಿದೆಯರು ಬಹ್ರೇನ್ ಮೊಕ್ಕಲು ಹಿಡಿದಲ ಕೂಡುವಿಕೆ ಕಲಾವಿದೆಯರು ಹಿಡಿದಲ ಶನಿದೇವಿಯರ್ನ ಕತೆ ಬಾರಿ ಪೊರ್ಲುದ ಕತೆ ತಿರ್ಲದ ಕತೆ ಅವೇ ಶನೀಶ್ವರ ಮಹಾತ್ಮೆ ಪನ್ಪುನ ಬಯಲಾಟುನು ಬಾರಿ ಪೊರ್ಲುಡು ಮಲ್ತು ತೋಜಾರುಳ್ಳೇರು ಐಕ್ ನಿಖಲ್ ಮಾತಿರ್ಲ ಬರೋಡು ಯಾಲ್ನ ಬರೊಂದುಲ್ಲೆ ನಿಖಲ್ ಮಾತ ಬತ್ತದ ಎಂಗ್ಲಿಗೆ ಆಶೀರ್ವಾದ ಮಲ್ಪೊಡು ಶನಿದೇವಿಯರ್ನ ಅನುಗ್ರಹ ನಿಖಲಿಗೆ ಮಾತೆರಿಗಳ ಉಪ್ಪೊಡು ಅಂಚನೆ ಮಾತೆರ್ಲ ಬಲೆ ನಿಖಲಿಗೆ ಕುಡೋರ ಉಡಲದಿಂಜಿನ ಸೊಲ್ಮೆನ ಸಂದ ಒಂದುಲ್ಲೆ ಮಾತೆರಿಗಳ ನಮಸ್ಕಾರ ಧನ್ಯವಾದಗಳು ಪ್ರೀತಿ ಉಪ್ಪಡು. ಕಮಲಾಕ್ಷಾಮಿನ್, ವಿ4 ನ್ಯೂಸ್, ಬಹ್ರೇನ್.